1.5 ವರ್ಷದ ಮಗು ಮೊದಲ ಮಹಡಿಯಿಂದ ಬಿದ್ರೂ ಪವಾಡದಂತೆ ಬದುಕಿ ಬಂದಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ಎದೆ ಝಲ್ ಅನ್ನುತ್ತೆ. ತಾಯಿ ಅಡುಗವನೆಗೆ ಹೋದ ಒಂದೇ ನಿಮಿಷದಲ್ಲಿ ಆಗಿದ್ದೇನು. ಆ ಪುಟ್ಟ ಮಗು ಬದುಕಿ ಬಂದ ರೋಚಕ ಕಥೆಯಿಲ್ಲಿದೆ ನೋಡಿ. ಬಸವನಗುಡಿಯ ನವೀನ್ ಮತ್ತು ಜಯಶ್ರೀ ದಂಪತಿಯ ಮುದ್ದಿನ ಮಗಳು ಸಹನಾ ಇಂದು ಸಾವಿನ ದವಡೆಯಿಂದ ಗೆದ್ದು ಬಂದಿದ್ದಾಳೆ. ಜಯಶ್ರೀ ಅವರು ಒಲೆಯ ಮೇಲೆ ಹಾಲಿಟ್ಟು ಅಡುಗೆ ಮನೆಗೆ ಹೋಗಿದ್ದೇ ತಡ. ಹೊರಗೆ ಆಟವಾಡ್ತಾ ಇದ್ದ ಮಗು ಅಲ್ಲಿದ್ದ ಕುರ್ಚಿ ಮೇಲೆ ಹತ್ತಿದೆ. ಮರುಕ್ಷಣವೇ ಆಯತಪ್ಪಿ ಮೊದಲ ಮಹಡಿಯಿಂದ ಕೆಳಕ್ಕೆ ಬಿದ್ದಿದೆ. ಮಗು ಬಿದ್ದಿದ್ದನ್ನ ನೋಡಿ ತಾಯಿ ಆಘಾತದಿಂದ ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ತಕ್ಷಣವೇ ಮಗುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ತಲೆಗೆ ಪೆಟ್ಟಾಡಿ 3 ಹೊಲಿಗೆ ಹಾಕಿದ್ರೂ ಅದೃಷ್ಟವಶಾತ್ ಮಗು ಈಗ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಆಟೋ ಓಡಿಸಿಕೊಂಡು ಸಂಸಾರ ಮಾಡ್ತಿರೋ ನವೀನ್ ಅವರಿಗೆ ಈಗ ನಿಟ್ಟುಸಿರು ಬಿಟ್ಟಂತಾಗಿದೆ. ಪೋಷಕರೇ ನೆನಪಿರಲಿ, ಪುಟ್ಟ ಮಕ್ಕಳು ಮನೆಯಲ್ಲಿದ್ದಾಗ ಒಂದು ಕ್ಷಣದ ಮೈಮರೆವು ಕೂಡ ಇಂತಹ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು. ದೇವರ ಕೃಪೆಯಿಂದ ಸಹನಾ ಈಗ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾಳೆ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.